ರಾಷ್ಟ್ರೀಯ ವಿಚಾರಧಾರೆಗಳನ್ನು ಹೊಂದಿರುವ ಬಜರಂಗ ದಳವನ್ನು ನಿಷೇಧ ಮಾಡಲು ಮುಂದಾಗಿರುವ ಕ್ರಮವನ್ನು ಗುರುಪುರ ವಜ್ರದೇಹಿ ಸ್ವಾಮೀಜಿಯವರು ತೀವ್ರವಾಗಿ ಖಂಡಿಸಿದ್ದಾರೆ. ಮಾಧ್ಯಮಕ್ಕೆ ಹೇಳಿಕೆ ಬಿಡುಗಡೆ ನೀಡಿರುವವರು ಯಾವುದೇ ಕಾರಣಕ್ಕೂ ಬಜರಂಗ ದಳ ಪಿಎಫ್ಐ ಹೋಲಿಕೆ ಮಾಡಲು ಸಾಧ್ಯವಿಲ್ಲ. ಕಾಂಗ್ರೆಸ್ಸಿಗರ ಈ ಹೇಳಿಕೆ ಅತ್ಯಂತ ದುರದೃಷ್ಟಕರ. ಈ ಹೇಳಿಕೆ ಮೂಲಕ ಕಾಂಗ್ರೆಸ್ಸಿಗರೇ ತಮಗೆ ಖಡ್ಡವನ್ನು ತೋಡ್ಕೊಂಡಿದ್ದಾರೆ ಎಂದು ಅವರು ಹೇಳಿದ್ದಾರೆ. ರಾಷ್ಟ್ರೀಯ ವಿಚಾರಧಾರೆಗಳನ್ನು ಹೊಂದಿರುವ ಒಂದು ಕಾಂಗ್ರೆಸ್ ಪಕ್ಷ ಈ ರೀತಿ ಹಿಂದೂ ಸಂಘಟನೆಗಳನ್ನು ನಿಷೇಧ ಮಾಡಲು ಮುಂದಾಗಿರುವುದು ಅತ್ಯಂತ ದುರದೃಷ್ಟಕರವಾಗಿದೆ ಎಂದು ಸ್ವಾಮೀಜಿ ಹೇಳಿದ್ದಾರೆ. ವಿಚಾರಧಾರೆಗಳಿಗೆ ಹತ್ತಿರವಾಗಿರುವಂತಹ ಬಜರಂಗದಳ ಮತ್ತೆ ವಿಶ್ವ ಹಿಂದೂ ಪರಿಷತ್ತನ್ನ ನಿಷೇಧ ಮಾಡ್ತೇವೆ ಅಂತ ಹೇಳಿ ಕಾಂಗ್ರೆಸ್ ತನ್ನ ಪ್ರಣಾಳಿಕೆಯಲ್ಲಿ ತಿಳಿಸಿದೆ. ಮೊದಲಾಗಿ ನಾವು ಈ ವಿಚಾರವನ್ನ ಖಡಾಖಂಡಿತವಾಗಿ ಖಂಡಿಸ್ತೇವೆ. ಯಾವುದೇ ಕಾರಣಕ್ಕೆ ಬಜರಂಗದಳ ಮತ್ತೆ ಪಿಎಫ್ಐ ಸಂಘಟನೆಯನ್ನು ಹೋಲಿಕೆ ಮಾಡುವುದೇ ದುರದೃಷ್ಟಕರ. ಇಂತಹ ಸನ್ನಿವೇಶವನ್ನ ನಿರ್ಮಾಣ ಮಾಡಿರುವಂತಹ ಕಾಂಗ್ರೆಸ್ ಪಕ್ಷ ರಾಷ್ಟ್ರೀಯ ಹಿತಾಸಕ್ತಿಯ ವಿಚಾರಧಾರೆಗಳಿಗೆ ಅನುಗುಣವಾಗಿ ರಾಜ್ಯವನ್ನು ಮತ್ತು ದೇಶವನ್ನು ನಡೆಸಿಕೊಳ್ಳಬೇಕಾದಂತಹ ಅನಿವಾರ್ಯತೆ ಇದ್ದಂತಹ ಪಕ್ಷ ಇವತ್ತು ಆ ಅನಿವಾರ್ಯತೆಯನ್ನು ಬಿಟ್ಟು ದೇಶವನ್ನೇ ರಾಷ್ಟ್ರೀಯತೆಯಲ್ಲಿ ತಗೊಂಡು ಹೋಗತಕ್ಕಂಥ ಬಜರಂಗದಳವನ್ನೇ ನಿಷೇಧ ಮಾಡ್ತೇವೆ ಅಂತ ಹೇಳಿರುವುದು ಅತ್ಯಂತ ದುರದೃಷ್ಟಕರ. ಭಾಜಪ ಹಿಂದುತ್ವದ ಬಗ್ಗೆ ಅಥವಾ ಹಿಂದೂ ವಿಚಾರಧಾರೆಗಳ ಬಗ್ಗೆ ತುಂಬ ಸೌಮ್ಯವಾದ ವಿಚಾರಧಾರೆಗಳನ್ನು ಇಟ್ಟುಕೊಂಡಿದೆ. ತುಂಬ ಅರ್ಥವತ್ತಾಗಿ ಭಾಜಪ ಅದನ್ನು ನಡೆಸಿಕೊಳ್ತಾನೂ ಇದೆ. ಅದು ರಾಮ ಮಂದಿರ ವಿಷಯವಾಗಿರಬಹುದು, ಅಥವಾ ಈ ದೇಶದಲ್ಲಿ ನಡೆದಿರುವಂತಹ ಗೋಹತ್ಯಾ ವಿಷಯವಾಗಿರಬಹುದು, ಅಥವಾ ಈ ದೇಶದಲ್ಲಿ ನಡೆದಿರುವಂತಹ ಮತಾಂತರದ ವಿಷಯ ಇರಬಹುದು, ಅಥವಾ ಪ್ರಸ್ತುತವಾಗಿರತಕ್ಕಂಥ ಜಮ್ಮು ಕಾಶ್ಮೀರದ 370 ಆರ್ಟಿಕಲನ್ನು ವಿಧಿಯನ್ನು ತೆಗೆದಿರುವಂತಹ ವಿಷಯ ಇರಬಹುದು. ಇದೆಲ್ಲವೂ ಕೂಡ ರಾಷ್ಟ್ರೀಯ ಹಿತಾಸಕ್ತಿಗೆ ಪೂರಕವಾಗಿರುವಂತಹ ವಿಷಯ. ಹಾಗಾಗಿ ಮುಂದಿನ ದಿನಗಳಲ್ಲಿ ಅವರೇ ಒಂದು ವೇದಿಕೆಯನ್ನು ತೆರೆದುಕೊಟ್ಟಂಗೆ ಇದೆ. ನೀವು ಇಂಥದ್ದನ್ನೇ ಬೆಂಬಲಿಸಿ ಎನ್ನುವುದರ ಬಗ್ಗೆ, ಇನ್ನೊಂದು ರಾಷ್ಟ್ರೀಯ ಪಕ್ಷವನ್ನು ನೀವು ಬೆಂಬಲಿಸಿ ಎನ್ನುವುದರ ಬಗ್ಗೆ ಆ ಪಕ್ಷವೇ ನಮಗೊಂದು ದಾರಿ ತೋರಿಸಿದ ಹಾಗೆ ಕಾಣ್ತಾ ಇದೆ. ಇದು ಅವರೇ ತೋಡಿದ ಒಂದು ಕೆಟ್ಟ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀವಿ.